ಇತ್ತು, ಅದು ತಪ್ಪಾಗಿದ್ದು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ಹೇಳಲಾಗಿದೆ. ಇಲ್ಲ, ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ. ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು. ಬಟ್ ಆದರೆ ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು. ನಾವು ಅವ್ರನ್ನೇ ಕಂಡಬೇಕು. ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಅಲ್ಲ, ಯಾರನ್ನೊಬ್ಬರನ್ನ ಕರ್ಕೊಂಡು ಬರ್ತೀವಿ ಮತ್ತು ಅವರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ನಾವು ಎಸ್ ಪಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಆ ಪತ್ರ ನಮ್ಮ ಹೆಸರಿನಲ್ಲಿ ಇರುವಂಥದ್ದು. ಆ ವ್ಯಕ್ತಿಯನ್ನು ಸರೆಂಡರ್ ಮಾಡಿಸ್ತೀವಿ ಅಂತೇಳಿ, ಸೊ ಇವತ್ತು ಸರೆಂಡರ್ ಮಾಡಿಸ್ತೀರಾ ಅಂತೇಳಿ ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು. ಅವ್ರು ಇಲ್ಲದಿರೋ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋಂಥದ್ದನ್ನ ಇಲ್ಲೇನು ನೋ ಕಮೆಂಟ್. ಪತ್ರ ಹೌದು, ಅದು ನಮ್ಮ ಪತ್ರನೇ. ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗೇನೆ ಎಸ್ ಪಿನ ಭೇಟಿ ಮಾಡಕ್ಕೆ ಬಂದಿರೋಂಥದ್ದು. ಅದು ಅಲ್ಲದೆ ನಾನು ಇನ್ಯಾವ ಕಮೆಂಟು ಪ್ರೊಟೆಕ್ಷನ್ ಕೊಟ್ಟರೆ ಕರ್ಕೊಂಡು ಬರ್ತೀರಾ ಅಂತ ಹೇಳಿದೆ. ನೋ ಕಮೆಂಟ್ಸ್. ಥ್ಯಾಂಕ್ ಯು ಸರ್. ಈಗ ಎಸ್ ಪಿ ಸಿಕ್ಕಿಲ್ಲ, ಇವತ್ತು ಏನು ಮಾಡ್ತೀರಾ ಅಂತ? ಥ್ಯಾಂಕ್ ಯು. ಏನು ಮಾಡ್ತೀರಾ? ಎಸ್ ಪಿ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಎಸ್ ಪಿ ಜೊತೆ ಎಸ್ ಪಿ ಜೊತೆನೆ. ಓಕೆ, ನಾವು ಎಸ್ ಪಿ ಅವ್ರ ಜೊತೆನೇ ಮಾತಾಡೋ ಅಂಥದ್ದು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೀವಿ. ನೋ ಕಮೆಂಟ್ಸ್. ಥ್ಯಾಂಕ್ ಯು. ನಿಮ್ಮ ಹೆಸರು?